ಆಲೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ಮದ್ರಸ್ ಬಳಿ CL7 ಅಂದರೆ ಮದ್ಯದಂಗಡಿ ನಡೆಸಲು ನೀಡಿರುವ ನಿರಪೇಕ್ಷಣಾ ಪತ್ರ ಹಿಂಪಡೆಯಬೇಕೆಂದು ಒತ್ತಾಯಿಸಿ ಆಲೂರಿನ ಮುಸ್ಲಿಂ ಮಹಿಳೆಯರು ಪಟ್ಟಣ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ವೇದಾ ಸುರೇಶ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಗುರುಚರಣ್ ನಲ್ಪಾಡೆ ಬಿನ್ ಲೀಲಾ ಕುಮಾರ್ ಅವರು ಆಲೂರು ಪಟ್ಟಣದಲ್ಲಿ ಮದ್ಯದಂಗಡಿ ಸ್ಥಾಪಿಸಲು ನಿರಪೇಕ್ಷಣಾ ಪತ್ರ ಕೋರಿ ಪಟ್ಟಣ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದರು. ಬುಧವಾರ ನಡೆದ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಈ ವಿಷಯ ಚರ್ಚೆಗೆ ಬಂದಾಗ ಕೆಲವು ಸದಸ್ಯರು ವಿರೋಧ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಕೆಲವು ಸದಸ್ಯರು ಬಹುಮತದ ಮೂಲಕ ತೀರ್ಮಾನ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದಾಗ ಸಭೆಯಲ್ಲಿ ಸದಸ್ಯರ ಅಭಿಪ್ರಾಯದಂತೆ ಪ್ರಕ್ರಿಯೆಯನ್ನು ನಡೆಸಲಾಗಿತ್ತು. ಸದ್ಯ ಆ ಒಂದು ಪ್ರದೇಶದ ಸಮೀಪದಲ್ಲಿರುವಂತಹ ಮಹಿಳೆಯರು ಈ ಮದ್ಯದಂಗಡಿ ತೆರೆಯದಂತೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಧಾರ್ಮಿಕವಾಗಿ ನಡೆಯುವಂಥ ಚಟುವಟಿಕೆಯಾಗಿ ಬೇರೆ ಯಾವುದೂ ಅಲ್ಲ. ಗೊತ್ತಾಯ್ತಾ? ಸುಮ್ಮನೆ ಹಿಂದಿಗೆಲ್ಲ ಮದುವೆಗೆ ಅದು ಇದು ಅಂತ ಹೇಳ್ತಾರೆ, ಅದೆಲ್ಲ ಬಿಡಿ ಅಂತ ನಮಗೆ ಕೊಟ್ಟಿದ್ದಾರೆ. ಅದನ್ನು ಬೇಕಾದ್ರೆ ಪ್ರೂಫ್ ಸಮೇತ ಕೊಡ್ತೀವಿ ನಾವು. ಪ್ರೂಫ್ ತೋರ್ಸಮ್ಮ ಪ್ರೂಫ್ ಇದೆ. ಈಗ ಅವರೇನೆ ಇಲ್ಲ ಕೊಡಬೇಕು ಅಂತ ನಿನ್ನೆ ಆಗಿರುವಂತಹ ಮೀಟಿಂಗ್ ಅಲ್ಲಿ ತುಂಬಾನೇ ಇದಾಗಿದೆ. ಇಲ್ಲಿ ಕೊಟ್ಟಿದ್ದಾರೆ ಸರ್, ಹರೀಶ್ ಅವರು ಇದ್ದಾರೆ, ರಾಣಿ ಅವರು ಇದ್ದಾರೆ, ಅವರೆಲ್ಲ ನೋಡಿ ಇಲ್ಲಿ ಇದೆ ನೋಡಿ, ಹರೀಶು ಅಂಡ್ ರಾಣಿ ಇಬ್ಬರದು ಇದೆ. ಇಟ್ಕೊಳ್ಳೋದಾಗ್ಲಿ, ಅದು ನಮ್ಗೆ ಇರೋ ಅಂತ ಅದು ಒಂದೇ ಒಂದು ಜಾಗ ಅಂದ್ರೆ ಅದು ಸಮುದಾಯ ಭವನ. ಅದು ಬಿಟ್ರೆ ನಮ್ಗೆ ಏನೂ ಇಲ್ಲ. ಒಂದು ಹೆಣ್ಮಕ್ಳು ಮದುವೆ ಆಗ್ಲಿ, ಏನೇ ಒಂದು ಯಾವುದೇ ಒಂದು ಕಾರ್ಯಗಳಾಗ್ಲಿ ಅಲ್ಲಿ ಮಾಡ್ಬೇಕು.